ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ವತಿಯಿಂದ ರೆಡ್ ಕ್ರಾಸ್ ಮೂಲಕ ಕೆಎಸ್ಆರ್ಟಿಸಿ ಖಾಸಗಿ ಬಸ್ ಚಾಲಕ ನಿರ್ವಾಹಕರಿಗೂ ಆದ್ಯತೆಯ ನೆಲೆಯಲ್ಲಿ ಲಸಿಕೆ ನೀಡುವ ಕಾರ್ಯಕ್ರಮವನ್ನು ಇಂದು ಆಯೋಜನೆ ಮಾಡಲಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲಾ ರೆಡ್ ಕ್ರಾಸ್ ಯಾವುದೇ ಕಾರ್ಯವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡ್ತಾ ಇದೆ. ಎನ್ಆರ್ಐಗಳಿಗೆ ಲಸಿಕಾ ಕಾರ್ಯವನ್ನು ಉತ್ತಮವಾಗಿ ನಿರ್ವಹಿಸಿದ್ದಾರೆ. ಸೋಮವಾರದಿಂದ ಬಳಿಕ ಹೆಚ್ಚಿನ ಪ್ರಮಾಣದ ಲಸಿಕೆ ಜಿಲ್ಲೆಗಳಿಗೆ ಲಭ್ಯವಾಗಲಿದೆ. ಆ ಬಳಿಕ ಇನ್ನೂ ಕೂಡ ಉತ್ತಮವಾಗಿ ಯೋಜನೆ ರೂಪಿಸಿಕೊಂಡು ಎಲ್ಲರಿಗೂ ಲಸಿಕೆ ನೀಡಲು ಕ್ರಮವನ್ನು ವಹಿಸಲಾಗ್ತಾ ಇದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ತಿಳಿಸಿದರು. ಬಸ್ಸಿನ ಚಾಲಕರು ಮಾಲಕರೇ ಈಗ ನಮಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕಾಗಿದೆ. ಬಸ್ಸಿನಲ್ಲಿ ದುಡಿಯುವ ಸಿಬ್ಬಂದಿ ನಮ್ಮ ಕುಟುಂಬವನ್ನು ಉಳಿಸುವ ನಿಟ್ಟಿನಲ್ಲಿ ಮಾಸ್ಕ್ ಅನ್ನು ಹಾಕಿಕೊಳ್ಳಿ. ನಾವೇ ಮಾಸ್ಕ್ ಹಾಕದೆ ಉಳಿದವರಿಗೆ ನಾವು ಹೇಗೆ ಹೇಳುವುದು? ಬಸ್ಸಿನಲ್ಲಿ ಬರುವವರಿಗೆ ನೀವೇ ಜಾಗೃತಿಯನ್ನು ಮೂಡಿಸಿದರೆ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಆದ್ದರಿಂದ ಇದು ಅನ್ಲಾಕ್ ಮಾಡಲು ಸುಲಭವಾಗ್ತಾ ಇದೆ. ಎಲ್ಲರೂ ಜಾಗೃತಿಯನ್ನು ವಹಿಸಿಕೊಳ್ಳಿ ಎಂದು ಸೂಚನೆಯನ್ನು ನೀಡಿದರು. ಇನ್ನು ವ್ಯಾಕ್ಸಿನೇಷನ್ ಹಾಕಿಸಿಕೊಳ್ಳುವವರಿಗೆ ಸ್ಥಳದಲ್ಲೇ ನೋಂದಣಿ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಬ್ಯಾಂಕ್ ಆಫ್ ಬರೋಡಾದ ಡಿಜಿಎಂ ಗಾಯತ್ರಿ, ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷ ಶಾಂತಾರಾಮ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಬಸ್ಸು ಮಾಲಕರ ಸಂಘದ ಅಧ್ಯಕ್ಷ ದಿಲ್ರಾಜ್ ಆಳ್ವ ಮೊದಲಾದವರು ಉಪಸ್ಥಿತರಿದ್ದರು. ನೀವೇ ನಮಗೆ ಬ್ರ್ಯಾಂಡ್ ಅಂಬಾಸಿಡರ್ಗಳಾಗಬೇಕು. ಮಾಸ್ಕ್ ಹಾಕೊಳ್ಳೋದು ಎಷ್ಟು, ಈಗ ನಾನು ಹಿರಿಯವ್ರ ಹತ್ರ ಒಬ್ಬರ ಹತ್ರ ಕೇಳಿದೆ, ಅವ್ರ ಕುಟುಂಬದಲ್ಲಿ 8 ಜನ ಇದ್ದಾರೆ. ನಾವು ಬೇರೆಯವ್ರನ್ನ ಉಳಿಸೋದಕ್ಕೆ ಅಲ್ಲ ಮಾಸ್ಕ್ ಹಾಕ್ಕೊಳ್ಳೋದು, ನಾವು ನಮ್ಮ ಕುಟುಂಬವನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಮಾಸ್ಕ್ ಹಾಕ್ಕೊಳ್ಳೋದು. ನಾವು ಕೆಲವೊಂದು ಸಲ ಟಫ್ ಆಗಿ ಹೇಳಬೇಕಾಗುತ್ತೆ, ಫೈನ್ ಹಾಕಬೇಕಾಗುತ್ತೆ, FIR ಮಾಡಬೇಕಾಗುತ್ತೆ. ಆದರೆ ನಮ್ಮ ಕುಟುಂಬವನ್ನು ಉಳಿಸ್ಕೊಳ್ಳೋಂಥ ಜಾಗೃತಿ ನಮಗಿರಬೇಕು. ವ್ಯಾಕ್ಸಿನೇಷನ್ ಹಾಕೋದು ಬರೀ ಒಂದು 50% ಪ್ರೊಟೆಕ್ಷನ್ ಅಷ್ಟೇ, ಅಂದರೆ ಅದು 90% ಪ್ರೊಟೆಕ್ಷನ್ ಕೊಡುತ್ತೆ, ಅದು ಬೇರೆ ವಿಷಯ. ಆದರೆ ನಮ್ಮ ಇದನ್ನು ನೋಡೋದಕ್ಕೆ ಅಂತರವನ್ನು ಬಂದಂಥವ್ರಿಗೆ ನಾವು ಸ್ಟ್ರಿಕ್ಟಾಗಿ ನಾವೇ ಹಾಕ್ಕೊಳ್ಳಲ್ಲ. ಏನು ಸರ್ ಇಷ್ಟು ಬಿಸಿಲಿದೆ ಅಂತೇಳಿ ಕಾರಣ ಹೇಳೋದು. ಆದಷ್ಟು ಬಟ್ಟೆ ಮಾಸ್ಕ್ಗಳನ್ನು ಒಂದು 4-5 ತೊಗೊಂಡಿಟ್ಕೊಂಡ್ರೆ, ನಾವು ಖರ್ಚಿಗೆ ತೊಗೊಂಡಿರ್ತೀವಲ್ಲ ಅದೇ ರೀತಿ ಕಂಡಕ್ಟರ್ಗಳು, ಡ್ರೈವರ್ಗಳು ಅದು ಮಾಸ್ಕ್ ಹಾಕಿ ಬಸ್ ಹತ್ತೋರಿಗೆ ನಾವು ಕಂಪಲ್ಸರಿ ಯಾರಾದರೂ ಮಾಸ್ಕ್ ತೆಗೆದ್ರೆ ಇಳಿಸ್ತೀನಿ ಅಂತೇಳಿ ಹೆದರ್ಸಿದ್ರೆ ಅವಾಗ ನಾವು ಅನ್ಲಾಕನ್ನು ಕೂಡ ಮಾಡೋದಕ್ಕೆ ನಾವು ಕ್ರಮ ವಹಿಸ್ತೀವಿ. ನಮಗೀಗ ಏನು ಭಯ, ನಿಮಗೆ ಅನ್ಲಾಕ್ ಮಾಡಿದ್ರೆ ನೀವೆಲ್ಲರನ್ನೂ ತುಂಬಿಸ್ಕೊಂಡು ಹೋಗ್ತೀರಾ, ಮಾಸ್ಕ್ ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋಂಥ ಒಂದು ಭಯ ಕೂಡ ಇದೆ. ನಿಮಗೆಲ್ಲ ಈಗ ಮನೇಲಿ ಕೂತ್ಕೊಂಡು ಯಾರೂ ಕೂಡ ಸುಖವಾಗಿಲ್ಲ, ಹೌದಾ? ಯಾರಾದರೂ ಸುಖವಾಗಿದ್ದೀವ, ಟೈಮ್ ಸಿಕ್ಕಿದೆ ಅಂತ, ಇನ್ನೂ ಸಂಬಳ ಇದರೊಳಗಡೆ ಬೇರೆ ಬೇರೆ ರೀತಿಯದಂತ. ಆದರೆ ನೀವೆಲ್ಲರೂ ಕೂಡ ಇವತ್ತು ನಾವು ನಿಮ್ಮನ್ನೇನು ಆದ್ಯತಾ ಪಟ್ಟಿ ಒಳಗಡೆ ಸೇರಿಕೊಂಡು ನಿಮಗೆ ವ್ಯಾಕ್ಸಿನೇಷನ್ ಮಾಡಿಸ್ತಾ ಇದ್ದೀವಿ, ಅದಕ್ಕೊಂದು ಕಾರಣ ಇದೆ. ನೀವು ರಿಸ್ಕಲ್ಲಿ ಕೆಲಸ ಮಾಡ್ತೀರಾ, ನೀವು ನಿಮ್ಮ ಒಂದು ಲೈಫು ಭಾಳ ಇಂಪಾರ್ಟೆಂಟ್. ಜೊತೆಗೆ ನಿಮ್ಮನ್ನು ಉಳಿಸ್ಕೊಳ್ಳೋ ಜೊತೆಗೆ ನಿಮ್ಮ ಕುಟುಂಬದವರ ಆರೋಗ್ಯನೂ ನೋಡೋದು ಭಾಳ ಇಂಪಾರ್ಟೆಂಟ್. ನೀವು ರೆಸ್ಪಾನ್ಸಿಬಲ್ ಇರಬೇಕು. ಎಷ್ಟೇ ಕಷ್ಟ ಬಂದರೂ ನಾನು ಮಾಸ್ಕ್ ತೆಗಿಯಲ್ಲ, ಓಕೆ, ಹತ್ತೋರ್ನೂ ಕೂಡ ನಾನು ಮಾಸ್ಕ್ ಹಾಕ್ಸ್ಕೊಂಡೇ ಹತ್ತಿಸ್ತೀನಿ. ಇಳಿಬೇಕಾದ್ರೂ ಮಾಸ್ಕ್, ಬಸ್ಸಲ್ಲಿ ಕೂತ್ಕೋಬೇಕಾದ್ರೆ ಅವಶ್ಯಕತೆ ಇದ್ದರೆ ದೂರದಲ್ಲಿ ಇದರೊಳಗಡೆ ಮಾಡಬೇಕು. ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಏನಿರುತ್ತೋ ಅಷ್ಟೇ ಜನನ ಕರ್ಕೊಂಡು ಹೋಗಿ ವ್ಯವಸ್ಥೆ ಮಾಡಿದ್ರೆ ನಾವು ಕೂಡ ಕಾಲಕ್ಕೆ ನಿಮಗೆ ಸಹಾಯ ಆಗೋ ರೀತಿ ಒಳಗಡೆ ನಿರ್ಣಯ ಮಾಡೋಕ್ಕಾಗುತ್ತೆ. ಮಾಡ್ತೀರಾ? ಆ ಥರ ಎಲ್ಲ ಎಲ್ಲರೂ ಜಿಲ್ಲಾಡಳಿತದ ಪರವಾಗಿ ಮಾಸ್ಕ್ ಹಾಕ್ಕೊಂಡು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತೀರಾ? ನೋಡೋಣ. ಓಕೆ, ಥ್ಯಾಂಕ್ ಯು.